ಈ ರಾಷ್ಟ್ರೀಯತೆ ಅನ್ನೋದು ಯಾರ್ಯಾರು ಈ ರಾಷ್ಟ್ರದಲ್ಲಿದ್ದಾರೋ ಅವರೆಲ್ಲರಲ್ಲೂ ಇರಬೇಕಾದಂಥ ಅತ್ಯಂತ ಮೂಲಭೂತವಾದಂಥ ಒಂದು ಗುಣ. ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಚಿಂತನೆಗಳು ಒಂದರ ಮೇಲೆ ಒಂದು ಕೂತ್ಕೊಂಡು ಮೂಲಭೂತವಾದಂಥ ರಾಷ್ಟ್ರೀಯ ವಿಚಾರ ಅದು ಹಿಂದಕ್ಕೆ ಬಿದ್ದಿದೆ. ನಿರಂಜನ ಅವರು ವೈಚಾರಿಕವಾಗಿ ಅವ್ರದ್ದೇ ಒಂದು ಗುಂಪು, ನನ್ನದೇ ಒಂದು ಗುಂಪು. ಅಲ್ಲಿ ಹೋರಾಟ, ಕಾರ್ಮಿಕರಿಗೋಸ್ಕರ, ರೈತರಿಗೋಸ್ಕರ ಬಲಿದಾನ ನಿರಂಜನರು ಫಾಲೋ ಮಾಡ್ತಾ ಇದ್ದಿತ್ತು. ನಾನು ರಾಷ್ಟ್ರೀಯ ದೃಷ್ಟಿಯಲ್ಲಿ ಇಟ್ಕೊಂಡು ಬ್ರಿಟಿಷ್ನವ್ರು ಆಡ್ತಾ ಇದ್ದಾಗ ಅವ್ರನ್ನ ದೇಶದಿಂದ ಓಡಿಸ್ಬೇಕು ಅನ್ನೋಂಥದ್ದು. ಅದಕ್ಕೆ ಪ್ರಯತ್ನ ಮಾಡಿದಂಥವ್ರದ್ದೆಲ್ಲ ಜೀವನ ಕಥೆಗಳನ್ನ ತೆಗೆದುಕೊಂಡು ಕಾದಂಬರಿ ರೂಪದಲ್ಲಿ ಜನಗಳು ಓದೋದಕ್ಕೆ ಸುಲಭವಾಗಲಿ ಅಂತ ಬರೆದಿದ್ದೀನಿ. ಬದಲಾವಣೆ ಅಂದರೆ ನನ್ನ ವಯಸ್ಸು ಬದಲಾವಣೆ ಆದಾಗ ಅದು ಬದಲಾವಣೆ ಆಯಿತು. ಕ್ರಾಂತಿಯಿಂದ ಸ್ಪಿರಿಚುವಲ್ ಸಬ್ಜೆಕ್ಟ್ಸ್ಗೆ ನಾನು ಚೇಂಜ್ ಮಾಡಿಕೊಂಡೆ. ಬಾಲ್ಯದಲ್ಲಿ ನನ್ನ ತಾಯಿ ಇನ್ಫ್ಲೂಯೆನ್ಸ್ ಬಹಳ. 13ನೇ ವರ್ಷದಲ್ಲಿ 1857 ಮೇಲೆ ನಾನು ಸ್ಕೂಲ್ಗೆ ಒಂದು ಆರ್ಟಿಕಲ್ ಬರೆದೆ ಇಂಗ್ಲಿಷ್ನಲ್ಲಿ. ಇಟ್ ಬಿಕೇಮ್ ಎ ಪಾರ್ಟ್ ಆಫ್ ಮೈ ಲೈಫ್. ನಿಮ್ಮ ಸಂಶೋಧನೆಗಳು ಹೇಗಿತ್ತು ಅಂತ ಪುಸ್ತಕಗಳನ್ನ ಬರೆಯುವಂತ ಹೊತ್ತಿಗೆ? ನನ್ನ ಮೊದಲನೇ ಪುಸ್ತಕ ಅಜೇಯ 6 ವರ್ಷಗಳ ಕಾಲ ತಗೊಂಡೆ. ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ. ಅಲ್ಲೊಂದು 10-12 ಜನ ಆಜಾದನ್ನ ಕ್ಲೋಸ್ ಪೀಪಲ್ ಸಿಕ್ಕಿದ್ರು. ಸ್ಥಳ ವೀಕ್ಷಣೆಗಳು ಮಾಡಿದೆ. ಅಲಹಾಬಾದ್ಗೆ ಹೋದೆ, ಕಾಶಿಗೆ ಹೋದೆ, ಝಾನ್ಸಿಗೆ ಹೋದೆ. ಇಲ್ಲೆಲ್ಲ ವಿಷಯ ಕಲೆಕ್ಟ್ ಮಾಡ್ಕೊಂಡು ಮಾಡೋಕ್ಕೆ ಸಾಧ್ಯ ಆಯಿತು. ಹಂಡ್ರೆಡ್ಸ್ ಆಫ್ ಬುಕ್ಸ್ ಕಲೆಕ್ಟ್ ಮಾಡಿಕೊಂಡು ಸ್ಟಡಿ ಮಾಡಿ 3rd ಬುಕ್ ರುದ್ರಾಭಿಷೇಕ ಬರೆದೆ. ಇಲ್ಲಿ ಅದಮ್ಯದಲ್ಲಿ ಅದರ ಹೀರೋ ವಾಸುದೇವ್ ಬಲವಂತ ಫಡ್ಕೆ ಅವನ ಡೈರಿ ಸಿಕ್ತು ನನಗೆ. ಮಹಾಸಾಧಕ, ಇಸ್ಕಾನ್ ಫೌಂಡರ್, 69ನೇ ವಯಸ್ಸಕ್ಕೆ ಯಾರ ಪುತ್ರನೋ ಭಿಕ್ಷೆ ಬೇಡಿ ಒಂದು 40 ರೂಪಾಯಿ ಜೇಬಿನಲ್ಲಿ ಇಟ್ಕೊಂಡು ಇನ್ನು ಅಮೇರಿಕಾಗೆ ಹೋಗಿ ಅಲ್ಲಿ ಹಿಪ್ಪೀಸ್ನೆಲ್ಲ ಕನ್ವರ್ಟ್ ಮಾಡ್ತಾರೆ. ಅವ್ರ ತಲೆ ಬೂಡಿಸಿ, ಜುಟ್ಟು ಬಿಡಿಸಿ, ಕಚ್ಚೆ ಪಂಚೆ ಕಟ್ಟಿ ಅವ್ರು ಭಜನೆ ಮಾಡಿಸಿ ಅವ್ರ ಕೆಟ್ಟ ಹ್ಯಾಬಿಟ್ಸ್ ಎಲ್ಲ ಬಿಡೋ ರೀತಿಯಲ್ಲಿ ಮಾಡ್ತಾರೆ. ಅದು ನನಗೆ ಬಹಳ ಇಷ್ಟವಾದಂಥ ಪುಸ್ತಕ ಇದೆ. ಅಜೇಯ ಅನ್ನೋವಂಥ ಪುಸ್ತಕ ಬರೆದಂತ ಹೊತ್ತಿನಲ್ಲಿ ಜನರ ಕ್ರೇಜ್ ಹೇಗಿತ್ತು ಅಂತ ಆ ಪುಸ್ತಕ? ಓ ಮೈ ಗಾಡ್, ಅವನು ಸತ್ತೋಗ್ತಾನಲ್ಲ ಅನ್ನೋಂಥ ಫೀಲಿಂಗ್ ಇದೆಯಲ್ಲ, ಅದು ಬರೆಯೋಕ್ಕೆ ಮುಂದಕ್ಕಾಗಲಿಲ್ಲ. ಪುಸ್ತಕ ಬಿಡುಗಡೆ ಆಯಿತು. ಅವ್ರ ಹೆಂಡತಿ ಪುಸ್ತಕ ಓದ್ತಾ ಇದ್ರು. ಆ ಆಜಾದ್ನ ಸಾವಿನ ಒಂದು ಸನ್ನಿವೇಶ ಬಂದಾಗ ಆಕೆ ಶಿ ಲಾಸ್ಟ್ ಹರ್ ಸೆಲ್ಫ್. ಆಮೇಲೆ ಡಾಕ್ಟ್ರು ಆಕೆ ಸೆಡೆಟಿವ್ ಕೊಟ್ಟು ಮಲಗಿಸಿ ಇನ್ಮೇಲೆ ಇದು ಮುಂದೆ ಓದ್ಬೇಡ ಪುಸ್ತಕ ಅಂತ. ನೀವು ಯಾರ ಬರವಣಿಗೆ ಅಭಿಮಾನಿ ಅಂತ? ಬಾಲಮಂಗಲದಲ್ಲಿ ಕೂಡ ಸಂಪಾದಕರಾಗಿದ್ರು. ಪುತ್ತೂರಿನಲ್ಲಿ ಏಜೆಂಟು 8,000 ಮಂಗಳ ತರಿಸ್ತಾ ಇದ್ರು. 2 ರೂಪಾಯಿ ಸಿಕ್ಕಿದ್ರೆ 16,000 ಪರ್ ವೀಕ್. ಇಲ್ಲಿ ಯಾರನ್ನ ಕೇಳಿದ್ರು ನಾವು ಬಾಲಮಂಗಳ, ಡಿಂಗ, ಶಕ್ತಿ ಮದ್ದು ಇದನ್ನೇ ಹೇಳ್ತಾರೆ. ಅಜೇಯ ಅನೇಕ ಜನಕ್ಕೆ ಗೊತ್ತಿಲ್ಲ, ಆದ್ರೆ ಬಾಲಮಂಗಳ ಗೊತ್ತಿದೆ ಎಲ್ಲರಿಗೂ. ಪುತ್ತೂರಿನ ಅಭಿಮಾನಿ ಬಳಗ. ಅದಕ್ಕೆ ನನ್ನ ಪುಸ್ತಕಗಳ ಕಾರಣ ಅಷ್ಟೇ ಹೊರತು ನಾನಲ್ಲ. ಎಥಿಕ್ಸ್ ಹೋದ್ಮೇಲೆ ಪತ್ರಿಕೋದ್ಯಮ ಸತ್ತೋದ ಹಾಗೆ. ಒಂದು ರೀತಿಯ ಡಿಸಿಪ್ಲಿನ್ ಇಲ್ಲ. ಇಷ್ಟ ಬಂದ ರೀತಿಯಲ್ಲಿ ಕೆಟ್ಟದಾಗೋ ತಪ್ಪಾಗೋ ಎಲ್ಲ ಹೇಳ್ತಾರೆ. ನಾನು ಪಬ್ಲಿಕ್ ಮಾಡಿಲ್ಲ, ನೀವು ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಭಾರಿ ಪ್ರಾಜೆಕ್ಟ್ ಕೈ ಹಾಕಿದ್ದೀನಿ. ಒಂದು 60% ಕೆಲಸ ಮುಗಿದಿದೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಮತ್ತು ವಿವೇಕಾನಂದ ಮಹಾವಿದ್ಯಾಲಯ ಇವುಗಳ ಸಹಭಾಗಿತ್ವದಲ್ಲಿ ಇವತ್ತು ನಿರಂಜನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವಿದ್ಯಾಸಂಸ್ಥೆಯಲ್ಲಿ ನಡೆದಿರುವಂಥದ್ದು. ಹಲವಾರು ಮೇರು ಪ್ರಶಸ್ತಿಗಳನ್ನ ಪಡ್ಕೊಂಡಿರುವಂತಹ ಬಾಬು ಕೃಷ್ಣಮೂರ್ತಿ ಅವರಿಗೆ ನಿರಂಜನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ. ಇವರ ಬರವಣಿಗೆಯಲ್ಲಿ ಕ್ರಾಂತಿ, ಪರಾಕ್ರಮದ ಮುಖ ಇದೆ. ಇತಿಹಾಸದ ಅಧ್ಯಯನಕಾರರಿಗೆ ಅದಮ್ಯ ಮಾಹಿತಿ ಇದೆ. ಕನ್ನಡದ ಕವಿ ಮನಸ್ಸುಗಳಿಗೆ ಸ್ಫೂರ್ತಿಯ ಸೆಳೆತ ಇದೆ. ಓದುವ ಮನಸ್ಸುಗಳಿಗೆ ಮನಮುಟ್ಟುವ ಅರ್ಥವತ್ತಾದ ಸಾರ ಇದೆ. ಒಂದೇ ಬರವಣಿಗೆಗೆ ಸೀಮಿತವಾಗಿ ಬರವಣಿಗೆಯನ್ನ ಬರೆದೋರಲ್ಲ, ಹಲವಾರು ಸ್ತರವಾದ ವಿಚಾರಗಳಿಗೆ ಟಚ್ ಮಾಡಿಕೊಂಡು ಪುಸ್ತಕಗಳನ್ನ ಬರೆದವರು ಇವರು. ಹಾಗಾಗಿ ಇವರ ಒಂದು ಅಭಿಮಾನಿ ಬಳಗವೇ ಇದೆ. ಅದರ ಜೊತೆಗೇನೆ ತುಂಬಾ ಜನರಿಗೆ ತುಂಬಾನೇ ಕ್ರೇಜ್ ಅನ್ನ ಹುಟ್ಟಿಸಿ ಬಾಲ್ಯವನ್ನ ಬೆಳ್ಕೊಂಡು ಬಂದಿರೋದು ಅಂತ ಹೇಳಿದ್ರೆ ಅದು ಬಾಲಮಂಗಲದ ಸಂಪಾದಕತ್ವ ಇವರದ್ದೇ ಆಗಿತ್ತು. ಇವರ ಸಂಪಾದಕತ್ವದಲ್ಲಿ ಈ ಒಂದು ಬಾಲಮಂಗಲ ಪ್ರಕಟ ಆಗ್ತಾ ಇದ್ದುದು. ಗಿಳಿಬಿಂಡು ಆಗಿರ್ಬೋದು, ಅದರಲ್ಲಿ ಬರುವಂತಹ ಚಿತ್ರಕಥೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ತುಂಬಾ ಅಭಿಮಾನಿ ಬಳಗವನ್ನೇ ಕ್ರಿಯೇಟ್ ಮಾಡಿದೆ. ಈ ಒಂದು ಬಾಲಮಂಗಲವನ್ನ ಕೂಡ ಪ್ರಕಟ ಮಾಡ್ತಾ ಇದ್ದಿದ್ದು ಇವರ ಸಂಪಾದಕತ್ವದಲ್ಲಿ ಅನ್ನುವಂಥದ್ದು. ಅದರ ಜೊತೆಗೇನೆ ಇವರು ಪತ್ರಕರ್ತರೂ ಹೌದು, ಬರಹಗಾರರೂ ಹೌದು, ಅನುವಾದಕರೂ ಹೌದು.
ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಇವತ್ತು ಇವರಿಗೆ ನಿರಂಜನ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ. ನಾವು ಕೂಡ ಬಾಬು ಕೃಷ್ಣಮೂರ್ತಿ ಸರ್ ಜೊತೆ ಮಾತನಾಡಬೇಕು, ಒಂದಿಷ್ಟು ವಿಚಾರಗಳನ್ನ ಅವರಿಂದ ತಿಳ್ಕೊಳ್ಬೇಕಾಗಿದೆ. ಹಾಗಾದ್ರೆ ಬನ್ನಿ ಬಾಬು ಕೃಷ್ಣಮೂರ್ತಿ ಸರ್ ಜೊತೆ ಮಾತಾಡ್ಸ್ಕೊಂಡು ಬರೋಣ. ನಿರಂಜನ ಪ್ರಶಸ್ತಿಯನ್ನ ಸ್ವೀಕರಿಸಿದಂತಹ ಬಾಬು ಕೃಷ್ಣಮೂರ್ತಿ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಫೈನ್ ಫೈನ್. ಓಕೆ, ನಾವು ತುಂಬಾ ಸಲ ಬಾಬು ಕೃಷ್ಣಮೂರ್ತಿ ಅವರ ಹಲವಾರು ಕೃತಿಗಳನ್ನ ಓದಿದ್ದೀವಿ, ಬಟ್ ಮೀಟ್ ಆಗುವಂತಹ ಭಾಗ್ಯ ಇವಾಗ ಸಿಕ್ಕಿರುವಂತದ್ದು ಸರ್. ಪುತ್ತೂರಿಗೆ ಬಂದಿದ್ದು ನಾನು 40 ವರ್ಷ ಆದ್ಮೇಲೆ. ಅದಕ್ಕೆ ಮೊದಲು ಬಂದಿಲ್ಲ. ಅದಕ್ಕೆ ಮೊದಲು ಬಂದಿದ್ದೆ 87 ಬಂದಿದ್ದೆ. ಅದಾದ್ಮೇಲೆ ಇವಾಗಲೇ ಬಂದಿದ್ದು. ಅದು ನಿರಂಜನ ಪ್ರಶಸ್ತಿ ಕಾರ್ಯಕ್ರಮದಿಂದ. ಓಕೆ, ವಿವೇಕಾನಂದ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಒಡಲಲ್ಲೇ ರಾಷ್ಟ್ರೀಯತೆಯನ್ನ ಇಟ್ಕೊಂಡಿರುವಂತ ವಿದ್ಯಾಸಂಸ್ಥೆ ಸರ್. ಈ ವಿದ್ಯಾಸಂಸ್ಥೆಯ ಮೂಲಕ ನೀವು ನಿರಂಜನ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತದ್ದು, ಆ ಒಂದು ಕ್ಷಣವನ್ನ ಹೇಳೋದಾದ್ರೆ ಸರ್ ಹೇಗಿತ್ತು ಅಂತ? ಈ ರಾಷ್ಟ್ರೀಯತೆ ಅನ್ನೋದು ಎಲ್ಲರಲ್ಲೂ, ಯಾರ್ಯಾರು ಈ ರಾಷ್ಟ್ರದಲ್ಲಿದ್ದಾರೋ ಅವರೆಲ್ಲರಲ್ಲೂ ಇರಬೇಕಾದಂಥ ಅತ್ಯಂತ ಮೂಲಭೂತವಾದಂಥ ಒಂದು ಗುಣ. ಅದೇನೋ ವಿಶೇಷ ಅಂತ ಅಂದ್ಕೊಳ್ಳೋ ಹಂಗಿಲ್ಲ. ಇಲ್ಲದೆ ಇರೋವಂಥದ್ದೊಂದು ಒಂದು ಲೋಪವೇ ಹೊರತು ಇರೋವಂಥದ್ದೇನು ವಿಶೇಷ ಅಲ್ಲ. ಅನ್ಫಾರ್ಚುನೇಟ್ಲಿ ಏನಾಗಿದೆ, ಹಿಸ್ಟಾರಿಕಲ್ ಈವೆಂಟ್ಸಿಂದ ಅದು ಮರೆತು ಹೋಗ್ತಾ ಬರ್ತಾ ಇದೆ. ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಚಿಂತನೆಗಳು ಒಂದರ ಮೇಲೆ ಒಂದು ಕೂತ್ಕೊಂಡು ಮೂಲಭೂತವಾದಂಥ ರಾಷ್ಟ್ರೀಯ ವಿಚಾರ ಅದು ಹಿಂದಕ್ಕೆ ಬಿದ್ದಿದೆ. ವಿವೇಕಾನಂದ ಈ ಶಾಲೆಗಳು ಮತ್ತು ನನ್ನ ರೀತಿಯಲ್ಲಿ ಅನೇಕ ಜನ ಇದನ್ನು ಪುನರುಜ್ಜೀವನಗೊಳಿಸೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ ಸರ್, ಮೇರು ಪಂಕ್ತಿಯಲ್ಲಿರುವಂತಹ ಲೇಖಕರಲ್ಲಿ ನಿರಂಜನ್ ಸರ್ ಕೂಡ ಒಬ್ರು. ಅವರ ಹೆಸರಿನಲ್ಲಿ ನಿಮಗೆ ಪ್ರಶಸ್ತಿ ಸಿಕ್ಕಿರುವಂತದ್ದು. ನಿರಂಜನರ ಜೊತೆಗಿನ ಒಡನಾಟ, ಆ ವಿಚಾರಗಳನ್ನು ಹಂಚಿಕೊಳ್ಳೋದಾದ್ರೆ? ನಿರಂಜನ ಅವರು ವೈಚಾರಿಕವಾಗಿ ಅವ್ರದ್ದೇ ಒಂದು ಗುಂಪು, ನನ್ನದೇ ಒಂದು ಗುಂಪು. ಆದರೆ ಇಬ್ಬರಿಗೂ ಈ ಹೋರಾಟ, ಕ್ರಾಂತಿ, ಬಲಿದಾನ, ಹೌತಾತ್ಮ್ಯ ಅವುಗಳಲ್ಲಿ ಆಸಕ್ತಿ. ಆದರೆ ಅಲ್ಲಿ ಹೋರಾಟ ಕಾರ್ಮಿಕರಿಗೋಸ್ಕರ, ರೈತರಿಗೋಸ್ಕರ ಬಲಿದಾನ ನಿರಂಜನರು ಫಾಲೋ ಮಾಡ್ತಾ ಇದ್ದಿತ್ತು. ನಾನು, ನೀವು ಅವಾಗಲೇ ಹೇಳಿದಾಗೆ, ರಾಷ್ಟ್ರೀಯ ದೃಷ್ಟಿಯನ್ನು ಇಟ್ಕೊಂಡು ಆಗ ಬ್ರಿಟಿಷ್ನವ್ರು ಆಳ್ತಾ ಇದ್ದಾಗ ಭಾಳ ಅವಶ್ಯಕವಾಗಿದ್ದಂಥದ್ದೇನು ಅಂತಂದರೆ ಅವ್ರನ್ನ ದೇಶದಿಂದ ಓಡಿಸ್ಬೇಕು ಅನ್ನೋಂಥದ್ದು, ಬಿಡುಗಡೆ ಮಾಡಬೇಕು ದೇಶನ. ಅದಕ್ಕೆ ಪ್ರಯತ್ನ ಮಾಡಿದಂಥವ್ರನ್ನೆಲ್ಲ ಜೀವನ ಕಥೆಗಳನ್ನ ತೆಗೆದುಕೊಂಡು ಕಾದಂಬರಿ ರೂಪದಲ್ಲಿ ಜನಗಳು ಓದೋದಕ್ಕೆ ಸುಲಭವಾಗಲಿ ಅಂತ ಬರೆದಿದ್ದೀನಿ. 60 ವರ್ಷದಿಂದ ಬರ್ಕೊಂಬಂದೀನಿ. ಒಂದು 45-50 ವರ್ಷ ಆದಮೇಲೆ ಸ್ವಲ್ಪ ಬದಲಾವಣೆ ಆಯಿತು. ಬದಲಾವಣೆ ಅಂದರೆ ನನ್ನ ವಯಸ್ಸು ಬದಲಾವಣೆ ಆದಾಗ ಅದು ಬದಲಾವಣೆ ಆಯಿತು. ಕ್ರಾಂತಿಯಿಂದ ಸ್ಪಿರಿಚುವಲ್ ಸಬ್ಜೆಕ್ಟ್ಸ್ಗೆ ನಾನು ಚೇಂಜ್ ಮಾಡಿಕೊಂಡೆ. ಒಂದು ಮಹಾಸಾಧಕ, ಇಸ್ಕಾನ್ ಫೌಂಡರ್, ಅವ್ರದ್ದು ಬಹಳ ಎಕ್ಸೈಟಿಂಗ್ ಸ್ಟೋರಿ, ಅವ್ರ ಜೀವನ ಚರಿತ್ರೆ, ಅದೊಂದು ಕಾದಂಬರಿ ಮಾಡಿದೆ. ಆಮೇಲೆ ರಾಮಾನುಜಾಚಾರ್ಯರ ಮಿಲೇನಿಯಂ ಬಂತು, 1000 ಇಯರ್ಸ್ ಆಯಿತು ಅವ್ರು ಹುಟ್ಟಿದ್ದು, ಆವಾಗ ಒಂದು ಪುಸ್ತಕ ಮಾಡಿದೆ, ವಿಶಿಷ್ಟ ಅಂತ. ಹೀಗೆ ನನ್ನ ಸಾಹಿತ್ಯ ಯಾತ್ರೆ ಸಾಗಿದೆ. ಓಕೆ ಸರ್, ಹಲವಾರು ಕೃತಿಗಳ ಮೂಲಕ ಜನರ ಮನಸ್ಸನ್ನ ಗೆದ್ದಿದ್ದೀರಾ. ತುಂಬಾ ಜನ ಇವಾಗ ಬಾಬು ಕೃಷ್ಣಮೂರ್ತಿ ಅಂತ ಹೇಳಿದ್ರೆ ಗುರುತು ಹಿಡಿತಾರೆ. ಬಟ್ ನಿಮ್ಮ ಬಾಲ್ಯದ ದಿನಗಳನ್ನ ಸ್ವಲ್ಪ ಮೆಲುಕು ಹಾಕೋದಾದ್ರೆ ಹೇಗಿತ್ತು ಸರ್ ಬಾಲ್ಯ ಅಂತ? ನನಗೆ ಬಾಲ್ಯದಲ್ಲಿ ನನ್ನ ತಾಯಿ ಇನ್ಫ್ಲೂಯೆನ್ಸ್ ಬಹಳ. ಶಿ ವಾಸ್ ಎ ವರಾಷಸ್ ರೀಡರ್, ಬಹಳ ಓದ್ತಾ ಇದ್ರು. ತೆಲುಗು, ತಮಿಳು, ಕನ್ನಡ 3 ಭಾಷೆನಲ್ಲೂ ಬಹಳ ಸಾಹಿತ್ಯ ಕೃತಿಗಳು ಓದಿದ್ರು. ಆ ಪೀರಿಯಡ್ನಲ್ಲಿ ಸಾಹಿತ್ಯ ಅಂದರೆ ಮುಖ್ಯವಾಗಿ ಗಳಗನಾಥರು, ಬಿ ವೆಂಕಟಾಚಾರ್ಯರು, ಇವರ ಪುಸ್ತಕಗಳೇ ಕನ್ನಡದಲ್ಲಿ ಸಿಗ್ತಾ ಇತ್ತಿತ್ತು. ಇವರೆಲ್ಲ ಬಂಕಿಂಚಂದ್ರ ಅಥವಾ ಹರಿನಾರಾಯಣ ಆಪ್ಟೆ ಪುಸ್ತಕಗಳನ್ನೆಲ್ಲ ಕನ್ನಡಕ್ಕೆ ತೊಗೊಬಂದಿದ್ರು. ಅವೆಲ್ಲ ಪೇಟ್ರಿಯಾಟಿಕ್ ಸಬ್ಜೆಕ್ಟ್ಸೇ. ಅಂಥ ಕಥೆಗಳು ನಮ್ಮಮ್ಮ ನನಗೆ ಹೇಳ್ತಾಯಿದ್ರು. ಆಮೇಲೆ ನಾನು ಸ್ವಲ್ಪ ಓದೋಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಅಣ್ಣವರು ಪೇಪರ್ ಕಟ್ಟಿಂಗ್ಸ್ ಎಲ್ಲ ಒಂದು ಲೆಡ್ಜರ್ನಲ್ಲಿ ಪೇಸ್ಟ್ ಮಾಡಿ ಇಡ್ತಾಯಿದ್ರು. ಅದನ್ನು ಓದಿ ಬಾಲ್ಯದಲ್ಲಿ ಹೀಗೆ ಬಂದೆ.
ಇನ್ ಮೈ 13th ಇಯರ್ 13ನೇ ವರ್ಷದಲ್ಲಿ 1857 ಮೇಲೆ ನಾನು ಸ್ಕೂಲ್ಗೊಂದು ಆರ್ಟಿಕಲ್ ಬರೆದೆ ಇಂಗ್ಲೀಷ್ನಲ್ಲಿ, ನಾಟ್ ಎ ರಿವೋಲ್ಟ್ ಬಟ್ ಎ ಫೈಟ್ ಅಂತ. ಯಾಕೆ ಅಂದರೆ 1857 ಸ್ವಾತಂತ್ರ್ಯ ಸಂಗ್ರಾಮವನ್ನು ಸಿಪಾಯಿ ದಂಗೆ ರಿವೋಲ್ಟ್ ಅಂತ ಹೇಳ್ತಾಯಿದ್ರು. ಬಟ್ ಇಟ್ಸ್ ನಾಟ್ ಎ ರಿವೋಲ್ಟ್, ಇಟ್ಸ್ ಅ ಫೈಟ್, ಯುದ್ಧ ಅದು ಅನ್ನುವಂಥದ್ದನ್ನು ನಾನು ಬರೆದೆ. ಅದು ಹೇಗೆ ಅಲ್ಲಿ ಇಟ್ ಬಿಕೇಮ್ ಎ ಪಾರ್ಟ್ ಆಫ್ ಮೈ ಲೈಫ್. ನನಗೆ ಶೃಂಗೇರಿ ಸ್ವಾಮಿಗಳು ಸಾವರ್ಕರ್ ಅವರ 1857 ಅನುವಾದ ಮಾಡೋಕ್ಕೆ ಹೇಳಿದ್ರು, ಅದನ್ನೂ ಅನುವಾದ ಮಾಡಿದೆ. ಅಂದರೆ ನನಗೆ ಗೊತ್ತಿಲ್ಲದೆ ನಾನು ಯಾವ ಸಬ್ಜೆಕ್ಟ್ ಮೇಲೆ ಇನ್ ಮೈ 13th ಇಯರ್ ಹ್ಯಾಡ್ ರಿಟನ್ ಆರ್ಟಿಕಲ್ ಬರೆದಿದ್ನೋ ಅದನ್ನೇ ಆಫ್ಟರ್ ಒಂದು 30 years ಶೃಂಗೇರಿ ಸ್ವಾಮಿಗಳು ಅದೇ ಪುಸ್ತಕನ ಕನ್ನಡಕ್ಕೆ ಅನುವಾದ ಮಾಡಿ ಅಂತ ಹೇಳಿದ್ರು. ಇಂಥ ಕೋಯಿನ್ಸಿಡೆನ್ಸ್ ಆಯಿತು. ಹಾಗೆ ನಾನು ಬರೆದೆ. ಈಗ ಬಾಲ್ಯ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಲಾಟ್ ಆಫ್ ಇನ್ಫ್ಲೂಯೆನ್ಸ್. ಐ ಹ್ಯಾಡ್ ಮೆಟ್ ಸೋ ಮೆನಿ ಇಂಪಾರ್ಟೆಂಟ್ ಪೀಪಲ್. ನಾನು ಬೆಂಗಳೂರು ಮಲ್ಲೇಶ್ವರದಲ್ಲಿ ಇದ್ದಿದ್ದು, ಅಲ್ಲೆಲ್ಲ ದೊಡ್ಡ ದೊಡ್ಡ ಫ್ರೀಡಮ್ ಫೈಟರ್ಸ್ ಎಲ್ಲ ಇದ್ದರು. ಅವರ ಒಂದು ಸಂಬಂಧನೂ ಬಂತು. ಹೀಗಾಗಿ ಇಟ್ ಶೇಪ್ಡ್ ಮೈ ಥಾಟ್. ಓಕೆ ಸರ್, ನಿಮ್ಮ ಬರವಣಿಗೆಯಲ್ಲಿ ನಿಮ್ಮ ತಂದೆಯ ಪ್ರಭಾವ ಹೇಗಿತ್ತು ಅಂತ? ತಂದೆ ಅವರ ಸ್ಪಿರಿಚುವಲ್ ಪರ್ಸನ್. ಅವರು ಓದ್ತಾ ಇದ್ದಿಲ್ಲ ಕೂಡ, ಉಪನಿಷತ್ತುಗಳು ಇಂಥದ್ದನ್ನೇ ಓದ್ತಾ ಇದ್ದಿದ್ದು. ಸ್ವಲ್ಪ ಮಟ್ಟಿಗೆ ನನ್ನ ತಾಯಿ ಅಷ್ಟು ಇನ್ಫ್ಲೂಯೆನ್ಸ್ ಆಗಲಿಲ್ಲ ಅವತ್ತು. ಯಾಕಂದರೆ ಅವ್ರು ಸ್ವಲ್ಪ ಹೈಯರ್ ಲೆವೆಲ್ ಫಿಲಾಸಫಿ ಅವ್ರದ್ದು. ನನ್ನ ಏಜ್ಗೆ ಇದು ಹೋರಾಟ ಯುದ್ಧ ಅಂತಂದರೆ ತಕ್ಷಣ ಇಂಟ್ರೆಸ್ಟ್ ಬರ್ತಾಯಿತ್ತು. ಹೀಗಾಗಿ ಆದರೆ ಅವರು ನನಗೆ ಧ್ರುವ, ಪ್ರಹ್ಲಾದ, ರಾಮಾಯಣದ ರಾವಣ ಬಾಲ್ಯದ ಕಥೆಗಳು, ಕೃಷ್ಣಂದು ಇವೆಲ್ಲ ಹೇಳ್ತಾಯಿದ್ರು. ಅದರ ಇನ್ಫ್ಲೂಯೆನ್ಸ್ ಆಗಿದೆ. ನಮ್ಮ ಅಣ್ಣಂದು ಅಷ್ಟೇ. ನಮ್ಮ ಅಣ್ಣವರು ರೆವಲ್ಯೂಷನರಿ ಆರ್ಟಿಕಲ್ಸ್ ಎಲ್ಲ ಪೇಸ್ಟ್ ಮಾಡ್ತಾಯಿದ್ರು ಅಂತ ಹೇಳಿದ್ನಲ್ಲ, ಅದೆಲ್ಲ ಓದಿದ್ದೀನಿ. ಹೀಗಾಗಿ 3 people, ಪರ್ಟಿಕ್ಯುಲರ್ಲಿ 2 ಮದರ್, ತಾಯಿ ಮತ್ತು ಅಣ್ಣ ಭಾಳ ಇನ್ಫ್ಲೂಯೆನ್ಸ್ ಮಾಡಿದ್ರು ಬಾಲ್ಯದಲ್ಲಿ. ನೀವು ಬರೆದಂತಹ ಪ್ರತಿಯೊಂದು ಪುಸ್ತಕಗಳಿಗೆ ಕೂಡ ಅಭಿಮಾನಿ ಬಳಗ ಅಂತಾನೆ ಇದೆ ಸರ್, ಅದಂತೂ ಒಪ್ಪಿಕೊಳ್ಳೇಬೇಕು ಪ್ರತಿಯೊಬ್ಬರು ಕೂಡ. ಹಾಗಾಗಿ ಕೇಳುವಂಥದ್ದು, ಒಂದು ಪುಸ್ತಕವನ್ನ ಬರಿಬೇಕು ಅಂತ ಹೇಳಿದ್ರೆ ಸಂಶೋಧನೆಯನ್ನ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ಹೋಗಿ ನಾನು ಬರಿತೇನೆ ಅಂತ ಬರೆಯೋದಿಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಹಾಗಾಗಿ ನಿಮ್ಮ ಸಂಶೋಧನೆಗಳು ಹೇಗಿತ್ತು ಅಂತ ಪುಸ್ತಕಗಳನ್ನ ಬರೆಯುವಂತ ಹೊತ್ತಿಗೆ? ನನ್ನ ಮೊದಲನೇ ಪುಸ್ತಕ ಅಜೇಯ 6 ವರ್ಷಗಳ ಕಾಲ ತಗೊಂಡೆ. ಒಂದು 5-6 ಪೇಜಸ್ ಬರೆಯೋಷ್ಟು ವಸ್ತು ಕೂಡ ಇರಲಿಲ್ಲ, ಮಾಹಿತಿ ಕೂಡ ಇರಲಿಲ್ಲ. ನಾನು ಆಜಾದನ ಸಹಕಾರಿಗಳು ಅವರೆಲ್ಲ ಯಾರು ಬದುಕಿದ್ರು ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ಸ್ ಮಾಡಿದೆ. ಅವರಿಂದ ಲೆಟರ್ಸ್ ತರಿಸ್ಕೊಂಡೆ. ದುರ್ಗಾ ಬಾಬಿ ಇವ್ರನ್ನೆಲ್ಲ ಹೋಗಿ ಭೇಟಿ ಮಾಡಿದೆ. ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ. ಅಲ್ಲೊಂದು 10-12 ಜನ ಆಜಾದನ ಕ್ಲೋಸ್ ಪೀಪಲ್ ಸಿಕ್ಕಿದ್ರು. ಅವರ ಮಾತುಗಳಲ್ಲಿ ಆಜಾದ್ ವಾಸ್ ಸಚ್ ಎ ಗ್ರೇಟ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ತು. ದೋ ಹಿ ವಾಸ್ ಎ ವೆರಿ ಆರ್ಡಿನರಿ ಪರ್ಸನ್, ಅವನು ಭಾಳ ದೊಡ್ಡ ಕ್ಯಾರೆಕ್ಟರ್ ಅಂತ ಅನ್ನಿಸ್ತು. ಅಂಥದ್ದು ಕಾದಂಬರಿ ಮಾಡೋಕ್ಕೆ ಸರಿಯಾದ ವಸ್ತು ಅಂತ ಕೂಡ ಅನ್ನಿಸ್ತು. ಹೀಗಾಗಿ ಆರ್ಟಿಕಲ್ಸ್ ಮೂಲಕ, ಆಜಾದ್ನ ಕೊಲೀಗ್ಸು ಅಥವಾ ಕಾಂಟೆಂಪರರೀಸ್ ಮೂಲಕ ಆ ಸ್ಥಳ ವೀಕ್ಷಣೆಗಳು ಮಾಡಿದೆ. ಅಲಹಾಬಾದ್ಗೆ ಹೋದೆ, ಕಾಶಿಗೆ ಹೋದೆ, ಝಾನ್ಸಿಗೆ ಹೋದೆ, ಡಿಮ್ರಾಪುರಕ್ಕೆ ಹೋದೆ, ಆಮೇಲೆ ಲಕ್ನೋಗೆ ಹೋದೆ, ಡೆಲ್ಲಿಗೆ ಹೋದೆ. ಇಲ್ಲೆಲ್ಲ ವಿಷಯ ಕಲೆಕ್ಟ್ ಮಾಡಿಕೊಂಡು ಮಾಡೋಕ್ಕೆ ಸಾಧ್ಯ ಆಯಿತು. ಸಂಶೋಧನೆ ಅದಕ್ಕೆ ಅವಶ್ಯಕತೆ ಇತ್ತು. ಹಾಗೆ ಫಡ್ಕೆ, ಮೈ ಸೆಕೆಂಡ್ ಬುಕ್, ವಾಸುದೇವ್ ಬಲವಂತ್ ಫಡ್ಕೆ, ಅದಕ್ಕೆ ಮಹಾರಾಷ್ಟ್ರದಲ್ಲಿ ಹೋದೆ. ಅಲ್ಲಿ ಅನೇಕ ಜನನ ಕಾಂಟ್ಯಾಕ್ಟ್ ಮಾಡಿದೆ. ಅವನು ಇದ್ದಂಥ ಶಿರ್ಡೋ ನನ್ನಂಥ ಊರಿಗೆ ಹೋದೆ. ಬೆಟ್ಟದ ಮೇಲೆ ಒಂದು ಕೋಟೆ, ಅಲ್ಲೆಲ್ಲ ಹತ್ತಿ ಹೋಗಿ ಅಲ್ಲೆಲ್ಲ ಸ್ಟಡಿ ಮಾಡ್ಕೊಂಡು ಬಂದು ಅದು ಬರೆದೆ ಸೆಕೆಂಡ್. ನೆಕ್ಸ್ಟ್ 3rd ಬುಕ್ಗೆ ನಾನು ಓಡಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅದಕ್ಕೆ ಬುಕ್ಸ್, ಹಂಡ್ರೆಡ್ಸ್ ಆಫ್ ಬುಕ್ಸ್ ಕಲೆಕ್ಟ್ ಮಾಡಿಕೊಂಡು ಅದರ ಮೇಲೆ ಅದು ನನ್ನ ಸ್ಟಡಿ ಮಾಡಿ 3rd ಬುಕ್ ರುದ್ರಾಭಿಷೇಕ ಬರೆದೆ. ಆಮೇಲೆ ಹಾಗೆ ಮಿಕ್ಕಿದ್ದೆಲ್ಲ ಮೆಟೀರಿಯಲ್ ನನ್ನ ಕ್ಷೇತ್ರ ಕಾರ್ಯ ಮಾಡಿ, ಫೀಲ್ಡ್ ವರ್ಕ್ ಮಾಡಿದ್ದು ಅಜೇಯ, ಅದಮ್ಯ. ಮಿಕ್ಕಿದ್ದೆಲ್ಲ ಮೆಟೀರಿಯಲ್ ಕಲೆಕ್ಟ್ ಮಾಡ್ಕೊಂಡು ಮಾಡಿರೋವಂಥದ್ದು. ಡಾಕ್ಯುಮೆಂಟ್ಸು, ನ್ಯೂಸ್ ಪೇಪರ್ ಕಟ್ಟಿಂಗ್ಸು, ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಬಾಡಿದೆ. ಡೈರಿ, ಪರ್ಟಿಕ್ಯುಲರ್ಲಿ ಅದಮ್ಯದಲ್ಲಿ ಅದರ ಹೀರೋ ವಾಸುದೇವ್ ಬಲವಂತ ಫಡ್ಕೆ, ಅವನ ಡೈರಿ ಸಿಕ್ತು ನನಗೆ ಪುಣೆನಲ್ಲಿ. ಆ ಡೈರಿನ ಬೇಸ್ ಮಾಡ್ಕೊಂಡು ಮಾಡಿದ್ದೀನಿ ಅದು.
ಓಕೆ ಸರ್, ಇಷ್ಟೆಲ್ಲ ಒಂದು ಕೃತಿಗಳಲ್ಲಿ, ಇಷ್ಟೆಲ್ಲ ಬರವಣಿಗೆಗಳಲ್ಲಿ ನಿಮಗೆ ತುಂಬಾ ಮನಸ್ಸಿಗೆ ನಾಟಿರೋವಂಥದ್ದು ತುಂಬಾ, ಅಂದ್ರೆ ಇವಾಗ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಬರಿತೀವಿ ಅಂತ ಹೇಳಿದಾಗ ಅಲ್ಲಿ ಸಾವಿರುತ್ತೆ, ನೋವಿರುತ್ತವೆ, ಎಲ್ಲಾನು ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ನೀವು ಗಾಢವಾಗಿ ನಿಮಗೆ ನಾಟಿರೋವಂಥದ್ದು ಅಂತ ಹೇಳಿದ್ರೆ ಯಾವುದು? ಇದು ಬಹಳ ಕಷ್ಟ ಹೇಳೋದಕ್ಕೆ. ಯಾಕೆಂದರೆ ಒಂದೊಂದೊಂದು ಕಾರಣಕ್ಕೆ ಭಾಳ ಹಿಡಿಸುತ್ತೆ. ಆಜಾದ್ನ ಸಾಹಸ, ಹೋರಾಟ, ಅವನು ಒಳ್ಳೆ ಬ್ರಿಟಿಷ್ನವ್ರಿಗೆ ಚೆಳ್ಳೆ ಹಣ್ಣು ತನಿಸಿ ವೇಷ ಬದಲಾಯಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಂಥ ಘಟನೆಗಳು, ಇವೆಲ್ಲ ಎಂಥವ್ರಿಗಾದ್ರೂ ಇಂಟ್ರೆಸ್ಟ್ ಬಿಡುತ್ತೆ. ಕೊನೆಗೆ ಹಿಸ್ ಮಾರ್ಟಿರ್ ದೆಮ್, ಯುದ್ಧ ಮಾಡ್ತಾ ಅವನು ಪ್ರಾಣ ಬಿಟ್ಟಿದ್ದು. ಹೀಗೆ ಅಜೇಯ ಸ್ವಲ್ಪ ಬಹಳ ಗಾಢವಾಗಿ ಮನಸ್ಸನ್ನು ನನ್ನ ಕಾಡಿಸಿದಂಥ ಸಬ್ಜೆಕ್ಟು. ಈಗ ಅದಾದ್ಮೇಲೆ ಮಹಾಸಾಧಕ, ಇಸ್ಕಾನ್ ಫೌಂಡರ್, ಅವರು 69 ಇಯರ್ಸ್ನಲ್ಲಿ ಅಲ್ಲಿವರೆಗೂ ಇಂಡಿಯಾದಲ್ಲಿ ಏನೇನೋ ಮಾಡಿ ಕಷ್ಟಪಡ್ತಾರೆ. ಆದರೆ ಅವರ ಭಾಗವತ ಪ್ರಿಂಟ್ ಮಾಡಿ ಸೇಲ್ ಮಾಡೋಕ್ಕಾಗೋಲ್ಲ, ಕಷ್ಟ ಸಾಲ. ಅವರ ಪುಸ್ತಕಗಳನ್ನೆಲ್ಲ ಅವರ ಹೆಂಡತಿ ಸೆಕೆಂಡ್ ಹ್ಯಾಂಡ್ ಬುಕ್ಸ್ನ ಒಂದು ಮಾರಿಬಿಡ್ತಾರೆ ಅಂಥವರು. ಅಂಥವರು 69 ಇಯರ್ಸ್ಗೆ, 69ನೇ ವಯಸ್ಸಕ್ಕೆ ಯಾರ ಪುತ್ರನೋ ಭಿಕ್ಷೆ ಬೇಡಿ ಒಂದು 40 ರೂಪಾಯಿ ಜೇಬಿನಲ್ಲಿ ಇಟ್ಕೊಂಡು ಒಂದು ಶಿಪ್ ಹಡಗಿನಲ್ಲಿ ಟಿಕೆಟ್ ತೊಗೊಂಡು ಇಂಗ್ಲೆಂಡ್ ಅಮೇರಿಕಾಗೆ ಹೋಗಿ ಅಲ್ಲಿ ಹಿಪ್ಪೀಸ್ನೆಲ್ಲ ಕನ್ವರ್ಟ್ ಮಾಡ್ತಾರೆ. ಹರೇ ಕೃಷ್ಣ ಹರೇ ರಾಮ ಮೂಮೆಂಟ್ ಶುರು ಮಾಡ್ತಾರೆ, ಹರೇ ಕೃಷ್ಣ ಮೂಮೆಂಟ್ ಶುರು ಮಾಡ್ತಾರೆ. ಅವರನ್ನೆಲ್ಲ ಹಿಪ್ಪೀಸು ಅವ್ರ ತಲೆ ಬೂಡಿಸಿ, ಜುಟ್ಟು ಬಿಡಿಸಿ, ಕಚ್ಚೆ ಪಂಚೆ ಕಟ್ಟಿ ಅವ್ರು ಭಜನೆ ಮಾಡಿಸಿ ಅವ್ರ ಕೆಟ್ಟ ಹ್ಯಾಬಿಟ್ಸ್ ಎಲ್ಲ ಬಿಡೋ ರೀತಿಯಲ್ಲಿ ಮಾಡ್ತಾರೆ. ಟುಡೇ ಇಸ್ಕಾನ್ ಇಸ್ ಎ ವೆರಿ ಬಿಗ್ ಆರ್ಗನೈಸೇಷನ್. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಅಂದರೆ, ಆಫ್ಟರ್ ಆಲ್ ಭಾರತೀಯ ಸಂಸ್ಕೃತಿ ಅಂದ್ರೇನು, ಭಗವದ್ಗೀತೆನಲ್ಲಿದೆ, ಭಾಗವತದಲ್ಲಿದೆ, ರಾಮಕೃಷ್ಣನ ಹೆಸರಿನಲ್ಲಿದೆ, ಅದೆಲ್ಲ ಸ್ಪ್ರೆಡ್ ಮಾಡಿದ್ರು. ಅದು ನನಗೆ ಬಹಳ ಇಷ್ಟವಾದಂಥ ಪುಸ್ತಕ ಇತ್ತು. ಓಕೆ, ನಿಮ್ಮ ಇಷ್ಟವಾದ ಪುಸ್ತಕವೂ ಹೌದು, ಅದ್ರ ಜೊತೆಗೆ ಅಜೇಯ ಅನ್ನೋವಂಥ ಪುಸ್ತಕ ಇದೆ ಅಲ್ವಾ ಸರ್, ಅದು ತುಂಬಾ ಜನರಿಗೆ ಇಷ್ಟವಾಗಿರುವಂಥದ್ದು. ಹಾಗಾಗಿ ಬರ್ದಂಥ ಹೊತ್ತಿನಲ್ಲಿ ಜನರ ಕ್ರೇಜ್ ಹೇಗಿತ್ತು ಅಂತ ಆ ಪುಸ್ತಕಕ್ಕೆ? ಓ ಮೈ ಗಾಡ್, ಬಹಳ ಲಾಸ್ಟ್ ನಾನು ನಂದಿ ಬೆಟ್ಟದ ಮೇಲೆ 2.5 months ಕೂತ್ಕೊಂಡು ಅದನ್ನು ಬರುತ್ತೆ ಫೈನಲ್. ಲಾಸ್ಟ್ ಅವನು ಫೈಟ್ ಮಾಡ್ತಾ ಇರ್ತಾನೆ ಬ್ರಿಟಿಷ್ ಸೋಲ್ಜರ್ಸ್ ಜೊತೆಲಿ. ಅವನು ಸಾಯೋ ಸನ್ನಿವೇಶ ಬಂದುಬಿಡುತ್ತೆ. ಅರೌಂಡ್ 12 ಗಂಟೆ ಮಧ್ಯರಾತ್ರಿಯಲ್ಲಿ ಬರಿತಾ ಇದ್ದೆ, ಬರೆಯೋಕ್ಕಾಗಲೇ ಇಲ್ಲ. ನಾನು ಬರಿತಾ ಇದ್ದ ರೂಮಿಂದ ಬಂದೆ, ಇಟ್ಸ್ ಹಿಲ್ ಸ್ಟೇಷನ್, ಅದು ಮಳೆ ಬೀಳ್ತಾ ಇತ್ತು, ಬರೆಯೋಕ್ಕಾಗಲೇ ಇಲ್ಲ. ಒಂಥರ ಕಣ್ಣಲ್ಲಿ ನೀರು, ದುಃಖ. ಆ ಬೆಟ್ಟದ ಮೇಲೆ ಹಿಲ್ ಸ್ಟೇಷನ್, ಅವಾಗ ಜನನೂ ಇರಲಿಲ್ಲ. ರೌಂಡ್ ಹೊಡೆದೆ, ನಾನು ಬರೆಯೋಕ್ಕಾಗಲ್ಲ ಅಂತ ವಾಪಸ್ ಬೆಂಗಳೂರಿಗೆ ಬಂದುಬಿಟ್ಟು ತಿರುಮಲೆ ತಾತ್ಯಾಚಾರ್ಯ ಶರ್ಮಾ ಅಂತ ಫ್ರೀಡಮ್ ಫೈಟರು, ಅವ್ರು ನನ್ನ ಗುರು ಇದ್ದ ಹಾಗೆ, ಅವ್ರ ಹತ್ರ ಹೋಗಿ ಈ ರೀತಿ ಆಯಿತು ಅಂದೆ. ಅವ್ರು ಸ್ವಲ್ಪ ಸಮಾಧಾನ ಮಾಡಿ ಧೈರ್ಯ ಹೇಳಿ ನೆಕ್ಸ್ಟ್ ಡೇ ಕಳಿಸಿದ್ರು. ಅಂದರೆ ಅವನು ಸತ್ತೋಗ್ತಾನಲ್ಲ ಅನ್ನೋಂಥ ಫೀಲಿಂಗ್ ಇದೆಯಲ್ಲ, ಅದು ಬರೆಯೋಕ್ಕೆ ಮುಂದಕ್ಕಾಗಲಿಲ್ಲ. ಬೆಂಗಳೂರಿನಲ್ಲಿ ಡಾಕ್ಟ್ರ್ ಒಬ್ಬರು ಇದ್ದರು, ಡಾಕ್ಟರ್ ಜಾಧವ್ ಅಂತ, ವಿಕ್ಟೋರಿಯಾ ಆಸ್ಪತ್ರೆ. ಪುಸ್ತಕ ಬಿಡುಗಡೆ ಆಯಿತು. ಅವ್ರ ಹೆಂಡತಿ ಪುಸ್ತಕ ಬಿಡುಗಡೆ ಆದ ದಿವಸ ಅವ್ರ ಹೆಂಡತಿ ಪುಸ್ತಕ ಓದ್ತಾಯಿದ್ರು. ಅದಾದ 2-3 ಡೇಸ್ಗೆ ಆ ಆಜಾದ್ನ ಸಾವಿನ ಒಂದು ಸನ್ನಿವೇಶ ಬಂದಾಗ ಆಕೆ ಶಿ ಲಾಸ್ಟ್ ಹರ್ ಸೆಲ್ಫ್, ಕಂಟ್ರೋಲ್ ಕಳ್ಕೊಂಬಿಟ್ಟು ಗೊಡೋ ಅಂತ ಅಳಕ್ಕೆ ಶುರು ಮಾಡಿಬಿಟ್ರು. ಯಾಕೆ ಅಂದರೆ ನಾನು 3 ದಿವಸದಿಂದ ಓದ್ತಾ ಇದ್ದೆ, ಅವನ ಜೊತೇಲಿ ಇದ್ದಾಗಿದ್ದ, ಅವ್ನು ಸತ್ತೋಗ್ತಾ ಇದ್ದಾನಲ್ಲ ಅಂಥೇಳಿ. ಆಮೇಲೆ ಡಾಕ್ಟ್ರು ಆಕೆ ಸೆಡೇಟಿವ್ ಕೊಟ್ಟು ಮಲಗಿಸಿ, ಇನ್ಮೇಲೆ ಇದು ಮುಂದೆ ಓದಬೇಡ ಪುಸ್ತಕ ಅಂತಂದರು. ಹೀಗೆ ಇಂಥದ್ದು ಹಂಡ್ರೆಡ್ಸ್ ಆಫ್ ಇನ್ಸಿಡೆಂಟ್ಸ್ ಆಗಿದೆ. ಕೆಲವರು ಅಲ್ಲಿ ಅವನ ಸಾವಿನ ಸನ್ನಿವೇಶ ಬಂದಾಗ ಅಲ್ಲಿ ಒಂದು ಸ್ಟಾಪ್ ಮಾಡಿಬಿಟ್ರು, ಓದೇ ಇಲ್ಲ. ಹೀಗೆ ಅನೇಕ ಘಟನೆಗಳಾಗಿದೆ. ಭಾಳ ಫಡ್ಕೆದಲ್ಲೂ ಹಾಗೆ ಆಗಿದೆ. ಬಾಗ ಜತೀನ್, ದಟ್ಸ್ ಎ ವೆರಿ ಬಿಗ್ ನಾವೆಲ್, 1100 ಪುಟ ಆಗುತ್ತೆ. ಆದರೆ ಅವನು ಲಾಸ್ಟ್ ಫೈಟಿಂಗ್ ಇದೆಯಲ್ಲ, ಲಾಸ್ಟ್ ಫೈಟು, ಸತ್ತೋಗ್ತಾನೆ ಅದರಲ್ಲಿ. ಇವೆಲ್ಲ ಮಹಾಭಾರತದ ಅಭಿಮನ್ಯು ಅಥವಾ ಹೋರಾಟದ ಘಟನೆಗಳೇನಿದೆ ಅದಕ್ಕೆ ಪ್ಯಾರಲಲ್ ಆಗಿದೆ. ಸೇಮ್ ನಮ್ಮ ಇಮಿಡಿಯೇಟ್ ಹಿಂದೆ ಇದ್ದಂಥವರು, ಅವರ ಜೀವನದ ಕಥೆಗಳು. ಸೊ ದಿಸ್ ಆರ್ ಆಲ್ ಟಚಿಂಗ್, ಮನಸ್ಸಿಗೆ ಬಹಳ ಪರಿಣಾಮ ಬೀರುವಂಥ ಘಟನೆಗಳು. ಓಕೆ ಸರ್, ನಿಮ್ಮ ಬರವಣಿಗೆಗೆ ಒಂದಿಷ್ಟು ಅಭಿಮಾನಿಗಳು ಖಂಡಿತವಾಗ್ಲೂ ಇದ್ದಾರೆ. ನೀವು ಯಾರ ಬರವಣಿಗೆಯ ಅಭಿಮಾನಿ ಅಂತ? ನಾನು ಓದೋದು ಕಡಿಮೆ,
ಓದಿಲ್ಲ ಅಂತಲ್ಲ, ನಾನು ಕಾಲೇಜ್ ಡೇಸ್ನಲ್ಲಿ ಹೆಡ್ಲೆ ಚೇಸು, ಪೆರಿ ಮ್ಯಾಸನ್ನು ಇವೆಲ್ಲ ಓದಂಥ, ಜೆಫ್ರಿ ಆರ್ಚರು, ಆಮೇಲೆ ಮೇರಿಯೋ ಪೂಜೋ ಇವೆಲ್ಲ ಓದಂಥವನು ಇಂಗ್ಲೀಷ್ನಲ್ಲಿ. ಸೊ ಅವರೆಲ್ಲ ನನ್ನ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಸೊ ಬರವಣಿಗೆ ಶೈಲಿಗೆ ಅದಕ್ಕೆಲ್ಲ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಬಟ್ ನಾನು ಒಬ್ಬರು ಅಂತ ಹೇಳೋಕ್ಕಾಗೋದೇ ಇಲ್ಲ. ಆ ರೀತಿಯಲ್ಲಿ ಅನೇಕ ಜನ, ಕೃಷ್ಣರಾಗಿದ್ದಾರೆ, ತರಾಸು, ಪರ್ಟಿಕ್ಯುಲರ್ಲಿ ತರಾಸು ಅವರ ಹಿಸ್ಟಾರಿಕಲ್ ನಾವೆಲ್ಸ್ ಬಹಳ ನನಗೆ ಇಂಪ್ರೆಸ್ ಆಗಿದೆ. ಆಮೇಲೆ ಇದಾದ್ಮೇಲೆ ನಾನು ಬಹಳ ಕಡಿಮೆ ಓದಿತ್ತು, ಬರೆಯೋದೇ ಹೆಚ್ಚಾಯಿತು. ಓಕೆ, ಬಾಲಮಂಗಲದಲ್ಲಿ ಕೂಡ ಸಂಪಾದಕರಾಗಿದ್ರಿ. ಬಾಲಮಂಗಲದಲ್ಲಿ ಆ ಒಂದು ಜರ್ನಿಯನ್ನ ಹೇಳ್ಬೇಕು ಸರ್. ಯಾಕಂತ ಹೇಳಿದ್ರೆ ನಾವೆಲ್ಲ ಸಣ್ಣವ್ರು ಇರ್ಬೇಕು, ಅದನ್ನ ಓದ್ಕೊಂಡೆ ನಾವು ಬೆಳೆದವರು. ಹಾಗಾಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಅದು ಮಂಗಳ ಸಂಪಾದಕ ಆದ್ರೆ, ಆಮೇಲೆ ಒಂದು 2-3 ವರ್ಷ ಮಂಗಳ ನಡೆಸಿದೆ. ಇಲ್ಲೆಲ್ಲ ಪುತ್ತೂರಿನಲ್ಲಿ ಏಜೆಂಟು 8,000 ಮಂಗಳ ತರಿಸ್ತಾ ಇದ್ರು ಅವರು. ಈ ಬಿಕೇಮ್ ವೆರಿ ರಿಚ್. 8,000 ಅಂದರೆ ಆಗಿನ ಕಾಲದಲ್ಲಿ ಒಂದು ಪ್ರತಿಗೆ ₹1, ಇನ್ನೂ ₹2 ಸಿಗೋದು ಅವ್ರಿಗೆ ಲಾಭ. ₹2 ಸಿಕ್ಕಿದ್ರೆ 16,000 ಪರ್ ವೀಕ್. 70,000 ಸಂಪಾದನೆ ಮಾಡ್ತಾಯಿದ್ರು ಅವರು. ಗುರುಪುರದಲ್ಲೂ ಹಾಗೆ ಮಾಡ್ತಾಯಿದ್ರು. ಆವಾಗ ಮಕ್ಕಳಿಗೆ ಒಳ್ಳೆ ಪುಸ್ತಕ ಇಲ್ಲ ಅಂತ ಅನ್ನಿಸಿದಾಗ ಬಾಲಮಂಗಳ ಶುರು ಮಾಡೋಕ್ಕೆ ಹೇಳಿದೆ. ಅದು ಶುರುವಾಯಿತು. ನೀವು ಹೇಳ್ದಂಗೆ ಇಲ್ಲಿ ಯಾರನ್ನು ಕೇಳಿದ್ರು ನಾವು ಬಾಲಮಂಗಳ, ಡಿಂಗ, ಶಕ್ತಿಮದ್ದು ಇದನ್ನೇ ಹೇಳ್ತಾರೆ. ಗಿಳಿವಿಂಡು ಭಾಳ ಪಾಪ್ಯುಲರ್ ಆಯಿತು. ಅದರಿಂದ ಇವತ್ತಿಗೂ ನಿಮ್ಮ ಹಾಗೆ ಯಾರು ನನ್ನ ಹೆಸರು ಕೇಳಿದ್ರು ಅಜಯ ಅನೇಕ ಜನಕ್ಕೆ ಗೊತ್ತಿಲ್ಲ, ಆದ್ರೆ ಬಾಲಮಂಗಳ ಗೊತ್ತಿದೆ ಎಲ್ಲರಿಗೂ. ಅಷ್ಟೊಂದು ಫೇಮಸ್ ಆಗಿದೆ. ತುಂಬಾ ಅಭಿಮಾನಿ ಬಳಗವನ್ನ ಸಂಪಾದನೆ ಮಾಡಿದ್ದೀರಾ ಅನ್ನುವಂಥದ್ದು 100% ನಾನು ಆವಾಗ್ಲಿಂದ ಹೇಳ್ತಾ ಇದ್ದೀನಿ. ಇದರ ಜೊತೆಗೇನೆ ನೀವು ಇವಾಗ ಪುತ್ತೂರಿಗೆ ಬಂದಿರುವಂಥದ್ದು 2ನೇ ಬಾರಿ ಅಂತ ಹೇಳಿದ್ರೆ, ನೀವು ಪುತ್ತೂರಿಗೆ ಬಂದಿರುವಂಥದ್ದು ಅಂತ. ಇವಾಗ ಇಲ್ಲಿನ ಅಭಿಮಾನಿ ಬಳಗ ಹೇಗಿದೆ ಅಂತ, ಪುತ್ತೂರಿನ ಅಭಿಮಾನಿ ಬಳಗ? ನಾನು ಬೆಳಗ್ಗೆ ಬಂದಿದ್ದೀನಿ, ಇವಾಗ ನಿಮ್ಮನ್ನು ಭೇಟಿ ಮಾಡಿದೆ. ಹೀಗೆ ಅನೇಕ ಜನ ಎಲ್ಲರೂ ಭಾಳ ಇಷ್ಟಪಟ್ಟಿದ್ದಾರೆ. ಅಭಿಮಾನಿ ನನಗೆ ವೈಯಕ್ತಿಕವಾಗಿಂತ ನನ್ನ ಪುಸ್ತಕ ಓದ್ಬಿಟ್ಟು ಇಷ್ಟಪಟ್ಟಿರೋವಂಥವ್ರೆ. ಆ ಪುಸ್ತಕದಿಂದ ನನ್ನ ಮೇಲೆ ವಿಶ್ವಾಸ, ಪ್ರೀತಿ, ಒಂಥರ ಕುತೂಹಲ ಇವೆಲ್ಲ ಇದೆ. ಅದಕ್ಕೆ ನನ್ನ ಪುಸ್ತಕಗಳ ಕಾರಣ ಅಷ್ಟೇ ಹೊರತು ನಾನಲ್ಲ. ಓಕೆ ಸರ್, ಪತ್ರಿಕೋದ್ಯಮದಲ್ಲಿ ಕೂಡ ಪಳಗಿದ್ದೀರಾ. ಹಾಗಾಗಿ ನೀವು ಯಂಗ್ ಏಜ್ ಅಲ್ಲಿ ಇರಬೇಕಾದ್ರೆ ಇದ್ದಂತಹ ಪತ್ರಿಕೋದ್ಯಮ ಮತ್ತು ಇವಾಗದ ಪತ್ರಿಕೋದ್ಯಮದ ಬದಲಾವಣೆಗಳ ಬಗ್ಗೆ ಏನಾದರೂ ಹೇಳೋದಾದ್ರೆ? ನಾನು ಪತ್ರಕರ್ತ ಆದಾಗಲೂ ಕೂಡ ದೋಷಗಳಿದ್ವು. ಆದರೆ ಇವಾಗ ಈ ಮೀಡಿಯಾ ಚೇಂಜ್ ಆಗಿದೆ. ಆವಾಗ ಪ್ರಿಂಟ್ ಮೀಡಿಯಾನೇ ಹೆಚ್ಚಾಗಿದ್ದು. ಇವಾಗ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿದೆ, ಸೋಷಿಯಲ್ ಮೀಡಿಯಾ ಬಂದಿದೆ, ಯೂಟ್ಯೂಬ್ಗಳು ಬಂದಿವೆ. ಇವೆಲ್ಲ ಬಂದು ಭಾಳ ವ್ಯತ್ಯಾಸ ಆಗಿ ಒಂದು ರೀತಿಯ ಡಿಸಿಪ್ಲಿನ್ ಇಲ್ಲ. ಇಷ್ಟ ಬಂದಿದ್ದು ಇಷ್ಟ ಬಂದ ರೀತಿಯಲ್ಲಿ ಕೆಟ್ಟದಾಗೋ ತಪ್ಪಾಗೋ ಎಲ್ಲ ಹೇಳ್ತಾರೆ. ಹೀಗಾಗಿ ಎಥಿಕ್ಸ್ ಅನ್ನೋದು ಹೋಗ್ಬಿಟ್ಟಿದೆ. ಒಂದು ನೀತಿ ನಿಯಮ ಇರಬೇಕು ಅನ್ನೋಂಥದ್ದು. ಎಥಿಕ್ಸ್ ಹೋದ್ಮೇಲೆ ಪತ್ರಿಕೋದ್ಯಮ ಸತ್ತೋದು ಹಾಗೆ. ಅದನ್ನು ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಕೆಲವು ಯಾವುದೇ ಆಗಲಿ, ಸೈನ್ಯ ತಗೊಳ್ಳಿ, ಡಾಕ್ಟರ್ಸ್ ತಗೊಳ್ಳಿ, ಯಾವುದೇ ಫೀಲ್ಡ್ನಲ್ಲಿ ತಗೊಳ್ಳಿ, ಅವ್ರಿಗೆ ಎಥಿಕ್ಸ್ ಇರಬೇಕು. ಕೆಲವು ಕಟ್ಟುಪಾಡುಗಳಿರಬೇಕು, ನೀತಿ ನಿಯಮಗಳಿರಬೇಕು. ಆಗಲೇ ಸರಿಯಾಗಿರೋನು ಡಾಕ್ಟರ್. ಅವನು ಈ ರೀತಿ ಎಥಿಕ್ಸ್ ಇಟ್ಕೊಳ್ದೆ ತಪ್ಪಾಗಿ ಕೆಲಸ ಮಾಡಿ ದುಡ್ಡುಗೋಸ್ಕರ ಕೆಲಸ ಮಾಡಿದ್ರೆ ಅನೇಕ ಜನಗಳು ಕೊಂದರೆ ಏನು ಬಂದು ಭಾಗ್ಯ? ಎಥಿಕ್ಸ್ ಬೇಕು. ಹಾಗೆ ಪತ್ರಿಕೋದ್ಯಮದಲ್ಲೂ ಕೂಡ ಎಥಿಕ್ಸ್ ಬೇಕು. ಲಂಚ ತೊಗೊಂಡು ಮಾಡೋದು ಅದು ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ಲಂಚ ತೊಗೊಂಡು ಬರೆಯುವಂಥದ್ದು ಅದು ತಪ್ಪು. ಪ್ರಾಮಾಣಿಕತೆ ಬೇಕು. ಯುವ ಕವಿಗಳಿಗೆ, ಯುವ ಮನಸ್ಸುಗಳಿಗೆ ನಿಮ್ಮ ಕಡೆಯಿಂದ ಕಿವಿ ಮಾತನ್ನ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಓದುಗರು ಬಹಳ ಬುದ್ಧಿವಂತರು. ನನಗೆ ಯಾರ್ಯಾರು ಓದುಗರು ಸಿಗ್ತಾರೋ ನನ್ನ ಪುಸ್ತಕದ ವಿಮರ್ಶೆಗಳನ್ನೂ ಮಾಡ್ತಾರೆ, ಒಳ್ಳೆಯ ವಿಷಯಗಳನ್ನೂ ಹೇಳ್ತಾರೆ, ಏನಾದರೂ ಅನುಮಾನಗಳಿದ್ರೂ ಕೂಡ ಕೇಳ್ತಾರೆ. ಈ ಒಂದು ಸ್ವಭಾವ ಬಹಳ ಒಳ್ಳೆಯದು, ಅದನ್ನು ಮುಂದುವರಿಸಬೇಕು. ಮತ್ತು ನನ್ನ ಎಲ್ಲ ಪುಸ್ತಕಗಳನ್ನು ಅದು ಕ್ರಾಂತಿಕಾರಗಳ ಬಗ್ಗೆ ಆಗಿರ್ಬೋದು, ಸ್ಪಿರಿಚುವಲ್ ಪರ್ಸ್ನಾಲಿಟೀಸ್ ಬಗ್ಗೆ ಆಗಿರ್ಬೋದು, ಓದ್ಬಿಟ್ಟು ಅವ್ರ ಅಭಿಪ್ರಾಯ ನನಗೆ ಹೇಳಿದ್ರಿ. ಅದರಿಂದ ನನಗೆ ಮುಂದೆ ಬರೆಯುವಂಥ ಪುಸ್ತಕಗಳಿಗೆ ಭಾಳ ಹೆಲ್ಪ್ ಆಗುತ್ತೆ ಅಂಥೇಳಿ ಅವರು ಹೆಚ್ಚು ಓದುವಂತಾಗಲಿ, ವಿಮರ್ಶೆ ಮಾಡುವಂತಾಗಲಿ, ಅದರ ಮೇಲೆ ಕಾಮೆಂಟ್ಸ್ ಬರೆಯುವಂಥ ರೀತಿಯಲ್ಲಿ ಆಗಲಿ ಅಂಥೇಳಿ
ನಾನು ಅಪೇಕ್ಷೆ ಪಡ್ತೀನಿ. ನಿಮ್ಮ ಬತ್ತಳಿಕೆಯಿಂದ ಯಾವೆಲ್ಲ ಬರವಣಿಗೆಗಳನ್ನ ಮುಂದೆ ನಾವು ನಿರೀಕ್ಷೆ ಮಾಡಬಹುದು ಅಂತ? ಇವಾಗ ನನಗೆ 82 ವರ್ಷ. ನಾನು ಎಷ್ಟು ವರ್ಷ ಇರ್ತೀನೋ ಗೊತ್ತಿಲ್ಲ, ಆದರೆ ಈಗ ನಾನು ಪಬ್ಲಿಕ್ ಮಾಡಿಲ್ಲ, ನೀವು ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಒಂದು ಭಾರಿ ಪ್ರಾಜೆಕ್ಟ್ ಕೈ ಹಾಕಿದ್ದೀನಿ, ಒಂದು 60% ಕೆಲಸ ಮುಗಿದಿದೆ. ಭಾರಿ ಪ್ರಾಜೆಕ್ಟ್ ಅನ್ನೋದು ಅದು ಮುಗಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆ ಸರ್, ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಒಂದು ಹಿರಿ ವಯಸ್ಸಿನಲ್ಲೂ ನಿಮ್ಮ ಉತ್ಸಾಹವನ್ನ ಕಂಡ್ರೆ ಖಂಡಿತವಾಗ್ಲೂ ನಮಗೂ ಅನ್ಸುತ್ತೆ ವಾವ್ ಏನಿದು ಅನ್ನುವಂಥದ್ದು. ಹಾಗಾಗಿ ನಿಮಗೆ ಆರೋಗ್ಯವನ್ನ ದೇವರು ಕೊಡ್ಲಿ ಅಂತ ನಾವು ಆಶಿಸ್ತೀವಿ ಸರ್. ನಿಮ್ಮಂತ ಯಂಗ್ ಅಂಡ್ ಎನರ್ಜೆಟಿಕ್ ವ್ಯಕ್ತಿಗಳು ನೋಡಿದಾಗ ನನಗೂ ಸ್ಫೂರ್ತಿ ಬರುತ್ತೆ. ನೀವೇ ನನಗೆ ಸ್ಫೂರ್ತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿರಂಜನ ಪ್ರಶಸ್ತಿ ಪುರಸ್ಕೃತರಾದಂತಹ ಬಾಬು ಕೃಷ್ಣಮೂರ್ತಿ ಅವರು ಹಲವಾರು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ದೇಶ ಪ್ರೇಮ, ಪರಾಕ್ರಮ ಇವೆಲ್ಲದರ ಬಗ್ಗೆ ಕೂಡ ಅತೀವವಾದ ಆಸಕ್ತಿ. ಹಾಗಾಗಿ ದೇಶ ಪ್ರೇಮದ ಬಗ್ಗೆ ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಈ ಎಲ್ಲಾ ಪುಸ್ತಕಗಳು ಕೂಡ ಇವಾಗ್ಲೂ ಅವೈಲೇಬಲ್ ಇದೆ. ತುಂಬಾ ಜನ ಕ್ರೇಜ್ ಇಂದ ಓದ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ಬಾಬು ಕೃಷ್ಣಮೂರ್ತಿ ಅವರ ಒಂದು ಪುಸ್ತಕಗಳನ್ನಾದ್ರೂ ಓದಿ. ಯಾಕೆಂತ ಹೇಳಿದ್ರೆ ಒಂದು ಪುಸ್ತಕವನ್ನ ಓದಿದ್ರೆ ಉಳಿದ ಎಲ್ಲ ಪುಸ್ತಕಗಳನ್ನ ಓದುವಂತ ಆಸಕ್ತಿ ಖಂಡಿತವಾಗ್ಲೂ ನಿಮ್ಗೆ ಬರುತ್ತೆ. ಹಾಗೇನೆ ಇವರು ಹಲವಾರು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಏನು ನಾವೆಲ್ಲ ಬಾಲಮಂಗಲ ಅನ್ನುವಂಥದ್ದನ್ನ ತುಂಬಾ ವರ್ಷಗಳಿಂದ ಓದ್ಕೊಂಡು ಬಂದಿರೋವಂಥದ್ದು. ಬಾಲ್ಯ ಅಂತ ಇದ್ರೆ ಅದು ಬಾಲಮಂಗಲದ ಜೊತೆಗೇನೆ ಕಳೆದಿರೋವಂಥದ್ದು. ಹಾಗಾಗಿ ಈ ಒಂದು ಬಾಲಮಂಗಲವನ್ನ ಪ್ರಕಟ ಮಾಡೋದ್ರಲ್ಲಿ ಕೂಡ ಸಂಪಾದಕತ್ವವನ್ನ ವಹಿಸ್ಕೊಂಡಿದ್ದು ಅಂತ ಹೇಳಿದ್ರೆ ಅದು ಬಾಬು ಕೃಷ್ಣಮೂರ್ತಿ ಅವರು. ಇವರ ಪುಸ್ತಕಗಳನ್ನ ಓದಿ ಅಂತ ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.